ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಬಂಟ್ವಾಳ ತಾಲೂಕು ತುಳು ಸಾಹಿತ್ಯ ಸಮ್ಮೇಳನ ಸಮಿತಿಯ ಆಶ್ರಯದಲ್ಲಿ ಡಿಸೆಂಬರ್ 10ರಂದು ಬಿಸಿ ರೋಡ್ನ ಸ್ಪರ್ಶ ಕಲಾಮಂದಿರದಲ್ಲಿ ಪ್ರಥಮ ತುಳು ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಎಂದು ತುಳು ಸಾಹಿತ್ಯ ಸಮ್ಮೇಳನ ಸಮಿತಿಯ ಅಧ್ಯಕ್ಷ ಸುದರ್ಶನ್ ಜೈನ್ ಹೇಳಿದರು. ಸ್ಪರ್ಶ ಕಲಾಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಅವರು ಮಾಹಿತಿಯನ್ನ ನೀಡಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಜನರ ಕಡೆಗೆ ಕಾರ್ಯಕ್ರಮದ ಅಂಗವಾಗಿ ತುಳುನಾಡಿನ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ತುಳು ಸಾಹಿತ್ಯ ಸಮ್ಮೇಳನಗಳನ್ನು ಹಮ್ಮಿಕೊಂಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ತುಳು ಸಾಹಿತ್ಯ ಸಂಸ್ಕೃತಿ ರಂಗಭೂಮಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಜನರಿಗೆ ಅವಕಾಶ ಕಲ್ಪಿಸುವ ಉದ್ದೇಶವನ್ನು ಪ್ರಧಾನವಾಗಿರಿಸಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತುಳು ಭಾಷಾ ಚಳವಳಿಯಲ್ಲಿ ಲಿಖಿತ ಸಾಹಿತ್ಯದ ಜೊತೆಯಲ್ಲಿ ಮೌಖಿಕ ಸಾಹಿತ್ಯ ಕೂಡ ಜಾನಪದ ಸಾಹಿತ್ಯದ ನೆಲೆಗಟ್ಟಿನಲ್ಲಿ ಪ್ರಧಾನವಾಗುತ್ತದೆ ಎಂದು ಹೇಳಿದರು. ಸಮ್ಮೇಳನ ಮಲ್ಪಡುವಂತ ಆಶಯದ ಮಿತ್ತು 6ನೇ ಊರು ಮತ್ತು ನಮ್ಮ ಎಂಕಲ್ನ ಮಾತೇರ್ನ ಊರು ಬಂಟ್ವಾಳ ಇವು ಸ್ಪರ್ಶ ಕಲಾ ಮಂದಿರಡು ನಡಪಾರ 10ನೇ ತಾರೀಕು ದಾನಿ ಬುಲ್ಪುಗು ಕಾಂಡೆಡ್ದು ಶುರುವಣ್ಣ ಒಂಜಿ ಎಲ್ಲಿ ಮೆರವಣಿಗೆ ಸರ್ಕಲ್ ಹಿಡಿದಿಡೆ ಉದ್ಘಾಟನಾ ಕಾರ್ಯಕ್ರಮ ఒక పెద్ద నెట్టి ವಿಚಾರಗೋಷ್ಠಿ ಪಡುವಂತೆ ಬೋರಾವು ಬನ್ಪುನ ಮಾತೇರ್ನ ತೀರ್ಮಾನವಿತ್ತು ಚವಡಿ ಚರ್ಚೆ ಅಂದಿತ್ತ ವಿಷಯದ ಮಿತ್ತು ತುಳುವೇರಿನ ಸಂಸ್ಕೃತಿಯ ಬಗ್ಗೆ ಉರಿಪುನ ಮಿತ್ತು ಚರ್ಚೆ ಎದುರಿದ ಒಂದು ಇಂಟ್ರೆಸ್ಟಿಂಗ್ ಬರ್ಕೊಂಡು ಹೆಚ್ಚು ವಿಷಯ ಜನಕ್ಲೆಗೆ ಮುಟ್ಟು ಆ ರೀತಿಯ ಚರ್ಚೆ ನಡು ಬೇತೆ ಸ್ಕೂಲ್ ದಾದಿಪ್ಪು ಅಕ್ಲೆ ಕೊಡ್ತನ ಕಾನ್ಸೆಪ್ಟದ ಮಿತ್ತು ಒಂಜಿ ಐನಾಜಿ ಸ್ಕೂಲ್ದಾಗೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು. ಸುದ್ದಿಗೋಷ್ಠಿಯಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ ಗೋಪಾಲ್ ಅಂಚನ್, ತುಳು ಸಾಹಿತ್ಯ ಸಮ್ಮೇಳನ ಸಮಿತಿಯ ಕಾರ್ಯದರ್ಶಿ ಡಿಎಂ ಕುಲಾಲ್, ವಿವಿಧ ಸಮಿತಿಯ ಪ್ರಮುಖರಾದ ಶೇಷಪ್ಪ ಮಾಸ್ತರ್, ನಾರಾಯಣ್ ಪೆರ್ನೆ, ಸುಭಾಷ್ ಚಂದ್ರ ಜೈನ್ ಹಾಜರಿದ್ದರು.